ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ವಿದ್ಯುತ್ ಸರಬರಾಜಿನಲ್ಲಿ ನಂಬರ್ 1 ಹೆಸರು ಪಡೆದಿದೆ. ಪ್ರತಿ ಹಳ್ಳಿಯಲ್ಲಿಯೂ ಮನೆಯಲ್ಲಿ ಯಾರೂ ಕೂಡ ಕತ್ತಲೆಯಲ್ಲಿ ಇರಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಪ್ರತಿ ಮನೆಗೂ ಭಾಗ್ಯಜ್ಯೋತಿ ಯೋಜನೆಯಡಿ ಅಥವಾ ವೈಯಕ್ತಿಕವಾಗಿ ವಿದ್ಯುತ್ ಸರಬರಾಜು ಮಾಡುವ ಮೂಲಕ ತನ್ನ ಕೆಲಸ ನಿರ್ವಹಿಸುತ್ತಿದೆ. ಇದಕ್ಕಾಗಿ ಒಂದು ನಿಗಮವನ್ನು ಪ್ರಾರಂಭಿಸಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ಹೆಸರಿನಡಿ ಹಲವು ಸಿಬ್ಬಂದಿಗಳನ್ನು ಕೆಲಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಟ್ಟುಗೂಡಿ ಪ್ರತಿ ಹಳ್ಳಿಯಲ್ಲಿಯೂ ವಿದ್ಯುತ್ ಸರಬರಾಜು ವ್ಯತ್ಯಯವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅದರಲ್ಲಿ ಗುಂಪಿನಲ್ಲಿ ಒಬ್ಬ ಮಾಡುವ ತಪ್ಪಿನಿಂದ ಇಡೀ ಗುಂಪಿಗೆ ಕೆಟ್ಟ ಹೆಸರು ಎಂಬಂತೆ ಕೆಲವೊಬ್ಬ ಲೈನ್ಮ್ಯಾನ್ಗಳ ಬೇಜವಾಬ್ದಾರಿತನದಿಂದ ಇಂದು ಇಡೀ ಚಾಮುಂಡೇಶ್ವರಿ ವಿದ್ಯುತ್ ನಿಗಮಕ್ಕೆ ಕೆಟ್ಟ ಹೆಸರು ಬರುವ ಸಾಧ್ಯತೆ ಬಂದೊದಗಿದೆ. ನಮ್ಮ ದೇಶ ಹಳ್ಳಿಗಳಿಂದ ಕೂಡಿರುವ ದೇಶ. ಗ್ರಾಮೀಣ ಪ್ರದೇಶದ ಜನರು ಮುಕ್ಕಾಲು ಭಾಗ ಮುಗ್ಧರಾಗಿದ್ದಾರೆ. ಇಂಥ ಸ್ಥಳಗಳಿಗೆ ಹೋಗುವ ಲೈನ್ಮ್ಯಾನ್ಗಳು ತಮ್ಮ ಜವಾಬ್ದಾರಿಯನ್ನು ಮರೆತು ಬೇಕಾಬಿಟ್ಟಿ ಕೆಲಸಗಳನ್ನು ಮಾಡುವ ಮೂಲಕ ಜನತೆಗೆ ಸಿಗಬೇಕಾದ ಸೌಕರ್ಯ ಮತ್ತು ವಿದ್ಯುತ್ ಇಲ್ಲದಂತೆ ಮಾಡುತ್ತಿದ್ದಾರೆ. ಕೆಲವು ಕಡೆ ವಿದ್ಯುತ್ ಕಂಬಗಳಲ್ಲಿ ತೊಂದರೆ ಉಂಟಾಗಿ ವರ್ಷಗಳೇ ಕಳೆದರೂ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ದುರಸ್ತಿಗೆ ಮನ ಮಾಡಿಲ್ಲ. ಅದೇ ರೀತಿಯಾಗಿ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಹುಲ್ಲು ಬಳ್ಳಿಗಳು ಬೆಳೆದುಕೊಂಡಿವೆ, ಅದರ ಬಗ್ಗೆನೂ ರಿಪೇರಿ ಮಾಡುವಂಥ ಗೋಜಿಗೆ ಈ ಒಂದು ನಿಗಮಗಳು ಹೋಗಿಲ್ಲ. ಈ ಕಾರಣದಿಂದ ಜನ ಬಹಳಷ್ಟು ಆಕ್ರೋಶಿತರಾಗಿದ್ದಾರೆ. ಬಾಬಾಪುರ ಶಿವಸಾಗರ ಇಲ್ಲಿ ಲೈನ್ ಹೋದ್ರಿಂದ ಲೈನ್ ಮನೆಗಳಿದ್ದಾವೆ. ಲೈನ್ ಪಕ್ಕದಲ್ಲಿ ಮರಗಳನ್ನ ಬೇರೆ ಕಡಿತಾ ಇಲ್ಲ. ನಾವು ಇದಕ್ಕೆ ಓನರ್ ಜಮೀನ್ದಾರುಗಳು ನಾವ್ಯಾಕೆ ಕಡಿಯೋಣ, ನಮಗೇನು ಕಡಿಯೋ ಅಂತ ಹುಚ್ಚಿಲ್ಲ. ಅಧಿಕಾರಿಗಳು ಬಂದು ಬೇಕಾದ್ರೆ ಕಡಿಲೇ ಬೇಕಾದ್ರೆ ಬಿಡ್ಲಿ ಅಂತ ಅಂತಾರೆ. ನಾಳೆ ಇವು ಮನೆ ಮೇಲೆ ಬಿದ್ದು ಮನೆಗಳು ಹೇಳಿದ್ರೆ ಓನರ್ಗಳು ನಾವು ಇಲ್ಲಿ ಏನು ಮಾಡಲ್ಲ, ಅವ್ರುಗಳು ಇವರೇ ಬಂದು ಕಟ್ ಮಾಡಿ ಕೇಳಿ, ನಾವು ದುಡ್ಡು ಕೊಟ್ಟು ಮಾಡ್ಸೋಕ್ಕಾಗಲ್ಲ, ಅವರೇ ಬಂದು ಮಾಡಲಿ ಅಂತ ಹೇಳ್ತಾರೆ. ಲೈನ್ಗಳ ಮೇಲೆ ಬಿದ್ದರೆ ಮನೆಗಳಿಗೆ ಅಪಘಾತ ಆಗುತ್ತೆ. ಅಕಸ್ಮಾತ್ ಮನೆಗಳಿಗೆ ಹೋಗ್ಲಿ ಜನಗಳಿಗೆ ಏನಾರು ಆದರೆ ಯಾರು ಹೊಣೆ? ಇದಕ್ಕೆ ಎಲ್ಲ ಒಂದು ಸ್ವಲ್ಪ ಇದು ಮಾಡಿಕೊಡಿ. KB ಕಡೆಯಿಂದವ ಯಾರು ಏನು ಇದು ಮಾಡ್ತಾ ಇಲ್ಲ. ಲೈನ್ ಮ್ಯಾನ್ ಇಲ್ಲಿ ಬಂದು ರಘೋರು ಅವ್ರುಗಳಿಗೆ ಯಾರು ಬಂದು ನೋಡ್ತಲೂ ಇಲ್ಲ, ಇದು ಮಾಡ್ತಲೂ ಇಲ್ಲ.